ವಿಜೃಂಭಣೆಯಿಂದ ಆಚರಿಸುವ ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ನವರಾತ್ರಿಯ ಪಾಡ್ಯದ ಈ ಶುಭ ದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಆರಂಭ ಮಾಡ್ತಾ ಇದ್ದೇವೆ. ಮೊದಲನೇ ದಿನ ನಮ್ಮನ್ನು ಇವತ್ತು ಆ ಸಾಂಸ್ಕೃತಿಕ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮಾಡಿ ಉದ್ಘಾಟಿಸುತ್ತಿರುವುದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ 𝐾𝐲 ಮುಳಿಯ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮಾಜಿ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಂಜೀವ ಮಠಂದೂರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ಉತ್ಸವ ಸಮಿತಿಯ ಶೋಭಾಯಾತ್ರೆಯ ಸಂಚಾಲಕರಾದಂಥ ಕೆದಂಬಾಡಿಗುತ್ತು ಸೀತಾರಾಮರಯ್ಯಗಳು ಕೂಡ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ರಾಜೇಶ್ ಬನ್ನೂರು ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಶಾರದಾ ಭಜನಾ ಮಂದಿರದ ಅಧ್ಯಕ್ಷರಾದಂಥ ಸಾಯಿರಾಮರಾವ್ ಅವರು ಕೂಡ ಒಂದು ಕ್ಷಣ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ದಿನ ಈ ಉದ್ಘಾಟನೆ ಆದ ಬಳಿಕ ಮೊದಲ ದಿನ ಬಂಗಾರಡ್ಕ ಪ್ರಾರ್ಥನಾ ಮತ್ತು ಆರಾಧನಾ ಅವರ ತಂಡದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇಲ್ಲಿ ನಡೀಲಿಕ್ಕಿದೆ. ಹಾಗೆ ಮೊದಲಾಗಿ ಸಾಯಿರಾಮರಾವ್, ರಾಜೇಶ್ ಬನ್ನೂರು ಎಲ್ಲ ಭಗವದ್ಭಕ್ತರು ಆದಷ್ಟು ಆಸನದ ವ್ಯವಸ್ಥೆ ಇದೆ, ಒಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೆ. ದೀಪ ಬರ್ತಾರೆ, ದೀಪದ ಅಜಿತ್ ಇದೆ. ಉತ್ಸವ ಸಮಿತಿಯ ಕಾರ್ಯದರ್ಶಿಗಳಾದಂಥ ಅಜಿತ್ ಕುಮಾರ್ ಸುಮನೆ ರೈ ಬನ್ನಿ ಒಂದು ನಿಮಿಷ. ಹಾಗೆ ಜಯಂತ್ ಕಾರ್ಯದರ್ಶಿಗಳು ಭಜನಾ ಮಂದಿರ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬನ್ನಿ ಬನ್ನಿ. ಈಗ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ 𝐾𝐲 ಮುಳಿಯ ಹಾಗೂ ಮಾಜಿ ಶಾಸಕ ಸಂಜೀವ ಮಠಂದೂರು ಹಾಗೆ ಎಲ್ಲ ಗಣ್ಯರಿಂದ ದೀಪ ಪ್ರಜ್ವಲನ ಮೂಲಕ ಮೊದಲನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ದೀಪ ಪ್ರಜ್ವಲನೆ ಮಾಡಿದಂಥ ಉಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಿಂದ ಶುಭ ನುಡಿ. ಶ್ರೀ ಮಹಾಲಿಂಗೇಶ್ವರಾಯ ನಮಃ. ನವರಾತ್ರಿಯ ಒಂದಲ್ಲಿ ಬಹಳ ಸಮಯ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದ್ದಂತಹ ಕಾರ್ಯಕ್ರಮ ಶಾರದಾ ಉತ್ಸವ ಏನೋ ಅನಿವಾರ್ಯ ಕಾರಣಗಳಿಂದ ಒಂದಷ್ಟು ನಿಂತು ಹೋದ ರೀತಿಯಲ್ಲಿ ಆಗಿತ್ತು, ಸಣ್ಣ ಪ್ರಮಾಣದಲ್ಲಿ ನಡೀತಾ ಇತ್ತು. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಪುನರ್ ಪ್ರಾರಂಭಿಸಿ ಈ ರೀತಿಯ ವಿಜೃಂಭಣೆಯಿಂದ ವೈಭವದಿಂದ 9 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಇಲ್ಲಿ ಸೇರಿ ಎಲ್ಲ ಕೆಲಸವನ್ನು ಮಾಡಿದಂತಹ ಎಲ್ಲ ಕಮಿಟಿಯ ಸದಸ್ಯರಿಗೆ, ಸೀತಾರಾಮರಯ್ಯವರಿಗೆ, ಜಗನ್ನಿವಾಸರಾಯವರಿಗೆ, ಸಾಯಿರಾಮರವರಿಗೆ, ರಾಜೇಶ್ ಬನ್ನೂರವರಿಗೆ, ಜಯಂತ್ರವರಿಗೆ ಮತ್ತು ಅಜಿತ್ ಹೊಸಮನೆಯವರ ವಿಶೇಷ ಮುತುವರ್ಜಿಯಿಂದ ಹಾಗೂ ತಾರನಾಥ್ ಅವರಿದ್ದಾರೆ, ಎಲ್ಲರ ಒಂದು ಮುತುವರ್ಜಿಯಿಂದ ಇವತ್ತೊಂದು ಬಹಳ ಸುಂದರವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ತಯಾರಾಗ್ತಾ ಇದೆ. ತಮಗೆಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಶಾರದಾ ದೇವಿಯ ಹಾಗೂ ಮಹಾಲಿಂಗೇಶ್ವರನ ಅನುಗ್ರಹವನ್ನು ಸಂಪೂರ್ಣ ಇರಲಿ ಅಂತೇಳಿ ಬೇಡಿಕೊಳ್ಳುತ್ತಾ ಹಾರೈಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ನಡೆಸಲಿಕ್ಕಿರುವಂತಹ ಪ್ರಾರ್ಥನಾ ಮತ್ತು ಬಳಗ
ಅವರಿಗೆ ಕೂಡ ಮಹಾಲಿಂಗೇಶ್ವರನ ಪೂರ್ಣ ಅನುಗ್ರಹವನ್ನು ಕೊಡಲಿ ಅಂತೇಳಿ ಹೇಳ್ತಾ, ದೇವಸ್ಥಾನದಲ್ಲಿ ವಿಶೇಷ ಸೇವೆ ಅವರದ್ದು ನಡೀತಾ ಇದೆ. ಪ್ರತಿ ತಿಂಗಳ 3ನೇ ಸೋಮವಾರ ಬೆಳಿಗ್ಗೆ 5:30ಯಿಂದ 6:30 ತನಕ ಸಂಗೀತ ಸೇವೆಯನ್ನು ಅವರು ಮಾಡ್ತಾರೆ. ಸೊ ಹಾಗೆ ಅವರಿಗೆ ಮಹಾಲಿಂಗೇಶ್ವರನ ಅನುಗ್ರಹ ವಿಶೇಷವಾಗಿರಲಿ, ಶಾರದಾ ಮಾತೆಯ ಅನುಗ್ರಹ ವಿಶೇಷವಾಗಿರಲಿ ಅಂತೇಳಿ ಹಾರೈಸಿ, ನನ್ನ ಕ್ಲಾಸ್ಮೇಟ್ ಶ್ರೀಪ್ರಕಾಶ್ ಅವರ ಮಗಳು ಅವಳು, ಸೊ ಅವ್ರಿಗೆ ಇರಲಿ ಅಂತೇಳಿ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆ. ನಿಕಟಪೂರ್ವ ಶಾಸಕರಾದಂಥ ಮಾನ್ಯ ಸಂಜೀವ ಮಠದೂರು ಅವರು ಶುಭ ಹಾರೈಸಬೇಕು. ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕರಿಸಿದ ಸೇರಿರುವಂಥ ಎಲ್ಲ ಭಗವದ್ಭಕ್ತರಿಗೆ ಶಾರದೋತ್ಸವ, ನಾಡಹಬ್ಬ, ದಸರಾದ ಶುಭಾಶಯವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸನ್ಮಿತ್ರ ಅಂತ ಕೇಶವ ಪ್ರಸಾದ್ ಮುಳಿಯವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ರಾಜೇಶ್ ಬನ್ನೂರವರೇ, ಜಗದೀಶ್ ಅವರೇ, ಸೀತಾರಾಮ್ ಅವರೇ, ಸಾಯಿರಾಮ್ ಅವರೇ, ಅಜಿತ್ ಅವರೇ, ಜಯಂತ್ ಅವರೇ, ಎಲ್ಲ ಬಂಧುಗಳೇ, ನಾನು ನಿನ್ನೆ ದಿವಸ ನಮ್ಮ ಈ ಭಾಗದ ಒಬ್ಬ ಹಿರಿಯ ಕವಿ ಡಾಕ್ಟರ್ ಶಿವರಾಮ್ ಕಾರಂತರ ಬಗ್ಗೆ ಓದ್ತಾ ಇದ್ದೆ. ಓದಬೇಕಿದ್ರೆ ಇಡೀ ನಾಡಿಗೆ ಪುತ್ತೂರನ್ನು 1934ರಲ್ಲಿ ಇದೇ ಬಹುಶಃ ಶಾರದಾ ಮಂಟಪದಲ್ಲಿ ಪ್ರಥಮ ಆ ದಸರಾ, ಪುತ್ತೂರು ದಸರಾವನ್ನು ಆರಂಭ ಮಾಡಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಪರಿಚಯಿಸಿದರು ಅಂತೇಳಿ ಆ ಒಂದು ಪುಸ್ತಕದಲ್ಲಿ ನಾನು ನೋಡಿದೆ. 1934ರಲ್ಲಿ 90 ವರ್ಷದ ಹಿಂದೆ ಶಿವರಾಮ್ ಕಾರಂತರು ಪುತ್ತೂರಿನಲ್ಲಿ ಪ್ರಥಮ ದಸರಾ ಮಹೋತ್ಸವವನ್ನು ಮಾಡಿದ್ರು ಅಂತೇಳಿ ಅಂತ ಇತಿಹಾಸ ಇರುವಂತ ಒಂದು ದಸರಾ. ಆ ದಸರಾದಲ್ಲಿ ನಾವು 9 ದಿವಸ ತಾಯಿಯ ಆರಾಧನೆ ಮಾಡ್ತೇವೆ, 3 ದಿವಸ ಸರಸ್ವತಿಯನ್ನು ಆರಾಧನೆ ಮಾಡ್ತೇವೆ, 3 ದಿವಸ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೇವೆ, 3 ದಿವಸ ಪಾರ್ವತಿಯನ್ನು ಆರಾಧನೆ ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾರದೆಯ ಆರಾಧನೆಗೆ ವಿಶೇಷವಾದಂಥ ಒಂದು ಮಹತ್ವ ಇದೆ. ಜ್ಞಾನದ ಸಂಕೇತ ಶಾರದೆ. ಆ ಶಾರದೆಯನ್ನು ನಾವು ಆರಾಧನೆ ಮಾಡಿದಾಗ ಖಂಡಿತ ನಮ್ಮ ಜ್ಞಾನ ಅಭಿವೃದ್ಧಿ ಆಗೋಟ್ಟಿಗೆ ಇಡೀ ಸಮಾಜದಲ್ಲಿ ಒಂದು ಆ ಜ್ಞಾನದ ಸಂಪತ್ತು ಉದ್ದೀಪನ ಆಗ್ತದೆ ಅಂತೇಳಿ ನಮ್ಮೆಲ್ಲ ನಂಬಿಕೆ. ಅದರ ಆಧಾರದಲ್ಲಿ ಇವತ್ತು ಈ ಎಲ್ಲ ಉತ್ಸವಗಳು ನಂಬಿಕೆ ಶ್ರದ್ಧೆಯ ಜೊತೆಯಲ್ಲಿ ಹಿಂದೂ ಸಮಾಜವನ್ನು ಕೂಡ ಒಟ್ಟು ಮಾಡುವಂತ ಒಂದು ಕೆಲಸ ಇವತ್ತು ಈ ಉತ್ಸವಗಳ ಮುಖಾಂತರ ಆಗ್ತದೆ. ಅದರ ಒಟ್ಟಿಗೆ ನಮ್ಮ ಆಚಾರ ವಿಚಾರಗಳು, ನಮ್ಮ ಸಂಸ್ಕೃತಿ, ಅದರ ಒಟ್ಟಿಗೆ ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಕೂಡ ಈ ಉತ್ಸವಗಳು ಬಿಂಬಿಸ್ತವೆ. ಇವತ್ತು ಈ ವೇದಿಕೆಯಿಂದ ಆಗುತ್ತಿರುವಂತ ಎಲ್ಲ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಯ ಸಂಕೇತ. ಅಲ್ಲಿ ಆಗುತ್ತಿರುವಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ನಂಬಿಕೆ ಶ್ರದ್ಧೆಯ ಭಾಗ. ಈ ಎಲ್ಲವೂ ಮತ್ತೊಮ್ಮೆ ಭಾರತ ಆಧ್ಯಾತ್ಮಿಕ ರಾಷ್ಟ್ರ, ಮತ್ತೊಮ್ಮೆ ಜಗತ್ತಿಗೆ ಈ ಒಂದು ಆಧ್ಯಾತ್ಮಿಕ ಬದುಕನ್ನು ಈ ಕಾರ್ಯಕ್ರಮದ ಮುಖಾಂತರ ಪರಿಚಯಿಸ್ತಾ ಇದೆ ಅಂತೇಳಿ ಹೆಮ್ಮೆ ಪಡುವಂತ ಈ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಉತ್ಸವ ಆಗ್ತಾ ಇದೆ. ಈ ಉತ್ಸವ ಮುಂದಿನ 8 ದಿನ ನಡೆಯುವಂತಹ ಸಂದರ್ಭದಲ್ಲಿ ಪುತ್ತೂರಿನ ಎಲ್ಲ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಒಂದು ಶಾರದೋತ್ಸವವನ್ನು ಶ್ರದ್ಧೆ ಭಕ್ತಿಯ ಜೊತೆಯಲ್ಲಿ ಸಂಭ್ರಮದಿಂದ ಆಚರಿಸುವಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಒಂದು ಶುಭಾರಂಭ ಕಾರ್ಯಕ್ರಮ ಮುಂದಿನ 8 ದಿವಸ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಶೋಭೆಯನ್ನು ತರುವಂಥ ಕೆಲಸ ಆಗಲಿ. ಆ ಭಗವಂತ ಎಲ್ಲ ಕಲಾವಿದರಿಗೂ ಎಲ್ಲರಿಗೂ ಇನ್ನಷ್ಟು ಆ ಒಂದು ಕಲಾ ಸೇವೆ ಮಾಡಲಿಕ್ಕೆ, ಭಗವಂತನ ಸೇವೆ ಮಾಡಲಿಕ್ಕೆ ಇನ್ನಷ್ಟು ಅನುಗ್ರಹವನ್ನು ಹಾರೈಸಲಿ ಅಂತೇಳಿ ಹೇಳ್ತಾ ನನ್ನ 2 ಮಾತಲ್ಲಿದ್ದೇನೆ. ಜೈ ಹಿಂದ್. ಇದೇ ರೀತಿ ಇಲ್ಲಿ 9 ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ಪುತ್ತೂರಿನ ಕಲಾವಿದರ ತಂಡದಿಂದ ನಡೀಲಿಕ್ಕಿದೆ. ಇದರ ವಿಶೇಷ ಅಂತ ಹೇಳಿದರೆ ಎಲ್ಲ ಕಲಾ ಸೇವೆಯ ತಂಡದವರು ಕೂಡ ಸೇವಾ ರೂಪದಲ್ಲಿ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ಯಾರಿಗೂ ದೇವರ ಪ್ರಸಾದವನ್ನು ಮಾತ್ರ ನಾವು ಕೊಡ್ತಾ ಇದ್ದೇವೆ. ಹಾಗೆ ಇವತ್ತು ಈ ದೀಪ ಪ್ರಜ್ವಲವನ್ನು ಮಾಡಿ ಇದನ್ನು ಉದ್ಘಾಟನೆ ಮಾಡಿದಂಥ ಕೇಶವ ಪ್ರಸಾದ್ ಮುಳಿಯವರಿಗೆ ತಾರನಾಥ್ ನಮ್ಮ ಕೋಶಾಧಿಕಾರಿಯವರು ಇದೊಂದು ವ್ಯಾಸಪೀಠ ಅಂತೇಳಿ ಒಂದು ಪರಿಚಯ ಮಾಡಿ, ಎಲ್ರಿಗೂ ಪರಿಚಯ ಇರ್ಬೋದು. ನಾವು ಶಾರದೆ ಅಂತೇಳಿ ವಿದ್ಯಾ ದೇವತೆ,
ಹಾಗಾಗಿ ಇದರಲ್ಲಿ ಗ್ರಂಥವನ್ನು ಇಟ್ಟು ಓದಬೇಕು ಅಂತೇಳಿ ಈ ಪರಂಪರೆ ಮೊದಲು ನಿಂತು ಹೋಗಿದೆ. ಹಾಗೆ ಅದನ್ನು ಮತ್ತೆ ಎಲ್ರಿಗೂ ಇದರ ನೆನಪು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ರೀತಿಯ ಸ್ಮರಣಿಕೆ ನಾವು ನೀಡ್ತಾ ಇದ್ದೇವೆ. ಹಾಗೆ ನಮ್ಮ ಇವತ್ತು ಉದ್ಘಾಟನೆ ಮಾಡಿದಂಥ ಕೇಶವ ಪ್ರಸಾದ್ ಮುಳಿಯವರಿಗೆ, ಹಾಗೆ ಸಾಯಿರಾಮಣ್ಣ, ಹಾಗೆ ಮಾನ್ಯ ನಿಕಟಪೂರ್ವ ಶಾಸಕರಾದಂಥ ಸಂಜಯ್ ಮಠಂದೂರು ಅವರಿಗೆ ನಮ್ಮ ಜನಮಂದಿರದ ಅಧ್ಯಕ್ಷರಾದಂಥ ಸಾಯಿರಾಮರಾವ್ ಅವರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೋಪಾಲ್ ಕೃಷ್ಣ ಅವರು ಈಶಾ ಅವರೊಂದು ಧನ್ಯವಾದ ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಿಟ್ಟೋದು ನವರಾತ್ರಿ ಈ ಶುಭ ಸಂದರ್ಭದಲ್ಲಿ ಶಾರದೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಮಾಜಿ ಶಾಸಕರಾದಂತಹ ಶ್ರೀ ಸಂಜೀವ ಮಠಂದೂರು ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಜಗನ್ನೀವಸರಾವ್, ಶ್ರೀ ರಾಜೇಶ್ ಪನ್ನೂರು, ಜಯಂತ ಬಲ್ನಾಡು ಹಾಗೂ ಸಾಯಿರಾಮ್, ಹಾಗೂ ನಮ್ಮ ಕಾರ್ಯದರ್ಶಿಯಾದಂತಹ ಅಜಿತ್ ಹೊಸಮನೆ, ಹಾಗೂ ಉತ್ಸವ ಸಮಿತಿಯ ಮೇಲುಸ್ತುವಾರಿ ಜವಾಬ್ದಾರಿಯನ್ನು, ಅದರಲ್ಲಿ ವಿಶೇಷವಾಗಿ ನಾಡಿದ್ದು 24ನೇ ತಾರೀಕಿಗೆ ನಮ್ಮ ವಿಜೃಂಭಣೆಯ ದಸರಾ ಮೆರವಣಿಗೆ ಜವಾಬ್ದಾರಿಯನ್ನು ತಗೊಂಡಂತಹ ಸೀತಾರಾಮರೈ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಇನ್ನು ಮುಂದಕ್ಕೆ ಚೆಂದಗಾಣಿಸಿಕೊಡುವಂತಹ ಎಲ್ಲ ಸಂಗೀತ ಕಲಾವಿದರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸಹಕರಿಸಿದಂತಹ ಸುದ್ದಿ ಮಾಧ್ಯಮ ಮಿತ್ರರಿಗೂ ಹಾಗೂ ಧ್ವನಿವರ್ಧಕದವರಿಗೂ ಹಾಗೂ ಭಕ್ತವೃಂದದವರಿಗೂ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಮುಂದಕ್ಕೆ ಈ ವೇದಿಕೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಲಿಕ್ಕಿದ್ದಾರೆ. ಅದರ ಪೂರ್ತಿ ವಿವರವನ್ನು ಡಾಕ್ಟರ್ ಪ್ರಕಾಶ್ ಬಂಗಾರಡ್ಕ ಅವರು ತಿಳಿಸಿಕೊಡಲಿಕ್ಕಿದ್ದಾರೆ. ಮೊದಲಿಗೆ ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಶಾರದಾ ಮಾತೆಗೂ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ನವರಾತ್ರಿಯ ಇಂದಿನ ಮೊದಲ ದಿನದ ಶುಭಾಶಯವನ್ನು ಎಲ್ಲರಿಗೆ ಹೇಳ್ತಾ ಭಕ್ತಿಪೂರ್ವಕವಾದ ಸೇವೆಯನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೇವೆ. ಕುಮಾರಿ ಪ್ರಾರ್ಥನಾ ಹಾಗೂ ಕುಮಾರಿ ಆರಾಧನಾ ಬಂಗಾರಡ್ಕ ಮನೆತನದ ನನ್ನ ಡಾಕ್ಟರ್ ಶ್ರೀ ಪ್ರಕಾಶ್, ನನ್ನ ಸುಪುತ್ರಿಯರು. ಪ್ರಾರ್ಥನಾ ಅವಳು ಮೊದಲಿಗೆ ಪುತ್ತೂರಿನ ವಿದುಷಿ ಸುಚಿತ್ರಾ ಹೊಳ್ಳ ಅವರಲ್ಲಿ 3 ವರ್ಷಗಳ ಸಂಗೀತಾಭ್ಯಾಸವನ್ನು ಮಾಡಿ, ನಂತರ ಚೆನ್ನೈನ ಪ್ರತಿಷ್ಠಿತ ಬಾಣಿಯಲ್ಲಿ ಹಾಡ್ತಾ ಇರುವಂಥ ನಮಗೆಲ್ಲರಿಗೂ ಅತ್ಯಂತ ಹೆಸರಾಂತರಾದಂಥ ಸಂಗೀತ ಕಲಾನಿಧಿ ಡಿ.ಕೆ. ಜಯರಾಮನ್ ಅವರ ಶಿಷ್ಯ ಪರಂಪರೆಯಲ್ಲಿ ಕಲೈಮಾಮಣಿ ಡಾಕ್ಟರ್ ಎಸ್. ಸುಂದರ್ ಹಾಗೆ ಅವರ ಶಿಷ್ಯ ಆಗಿರುವಂಥ ವಿದುಷಿ 𝐗.B. ಕೀರ್ತನ ಇವರಲ್ಲಿ ಈಗಿನ ಅಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ CCRT ಸ್ಕಾಲರ್ಶಿಪ್ ಕೂಡ ಅವಳಿಗೆ ಲಭಿಸಿದೆ. ಹಾಗೆಯೇ ಅವಳ ಸಹೋದರಿ ಆರಾಧನಾ ಪ್ರಾರಂಭದಿಂದಲೂ ವಿದುಷಿ 𝐗.B. ಕೀರ್ತನ ಅವರಲ್ಲೇ ತನ್ನ ಅಭ್ಯಾಸವನ್ನು ಮಾಡುತ್ತಾ ಪ್ರಾರ್ಥನಾ ಅವಳ ಜೊತೆಗೆ ಸಂಗೀತ ಅಭ್ಯಾಸವನ್ನು, ಹಾಡುವಿಕೆಯನ್ನು ವೇದಿಕೆಗಳಲ್ಲಿ ಜೊತೆಯಾಗಿ ಹಾಡುವುದನ್ನು ನಡೆಸ್ತಾ ಬರ್ತಾ ಇದ್ದಾಳೆ. ಇಂದಿನ ಪಿಟೀಲು ವಾದನದಲ್ಲಿ ನಮಗೆ ಸಹಕರಿಸ್ತಾ ಇರುವಂಥವರು ಮೂಲತಃ ಬೆಂಗಳೂರಿನವರಾಗಿರುವಂಥ ಕುಮಾರ ಸಾರಂಗ್ ಭಾಗವತ್. ಗಟ್ಟಿಯಾದ ಚಪ್ಪಾಳೆ ಅವರಿಗೆ ವಿಶೇಷವಾದ ಉತ್ತೇಜನವನ್ನು ಕೊಡುತ್ತದೆ ಅನ್ನುವ ಒಂದು ಆಶಯ ನಮ್ಮದು. ಶ್ರೀ ಕಿಶೋರ್ ಭಾಗವತ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರ ಸಾರಂಗ್ ಅವರ ತೀರ್ಥರೂಪರು ತಾಯಿ ಶ್ರೀಮತಿ ಗಾಯತ್ರಿ ಭಾಗವತ್.
ಈಗ ಪ್ರಸ್ತುತ ಕೇಂದ್ರೀಯ ವಿದ್ಯಾಲಯ ಬೆಂಗಳೂರು ಇಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಸಾರಂಗ್ ಭಾಗವತ್ ಅವರು ಅವರ ಹಾಡುಗಾರಿಕೆಯ ಪಾಠಾಂತರವನ್ನ ಮೂಲತಃ ಮೊದಲಿಗೆ ಕೀಬೋರ್ಡ್, ಹಾರ್ಮೋನಿಯಂ ಇಂಥ ಅಭ್ಯಾಸಗಳನ್ನು ಅವರ ತಂದೆಯವರ ಜೊತೆಗೆ ಮನೆಯಲ್ಲಿ ಕಲಿತ ಮುಂದಕ್ಕೆ ವಿದ್ವಾನ್ ಶ್ರೀ ಸಂಪಗೋಡು ಎಸ್ ವಿಘ್ನರಾಜ್ ಅವರಲ್ಲಿ ನಡೆಸ್ತಾ ಈ ಪಿಟೀಲು ವಾದನವನ್ನ ಕಲೈಮಾಮಣಿ ಡಾಕ್ಟರ್ ಲಲಿತಾ ಮುತ್ತುಸ್ವಾಮಿ ಹಾಗೆ ವಿದುಷಿ ಮಿಸ್ ನಂದಿನಿ ಮುತ್ತುಸ್ವಾಮಿ ಇವರು ಮೂಲತಃ ಪಿಟೀಲು ದ್ವಂದ್ವ ಮಾಡುವಂಥ ಕಚೇರಿ ಮಾಡುವಂಥದ್ರಲ್ಲಿ ಎತ್ತಿದ ಕೈಯವರು. ಅವರಲ್ಲಿ ನಡೆಸ್ತಾ ಸಂಗೀತದ ಪಾಠಾಂತರದ ಮುಂದಿನ ಭಾಗಗಳನ್ನು ವಿದ್ವಾನ್ ಶ್ರೀ ಸಂಪಗೋಡು ವಿಘ್ನರಾಜ ಅವರಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ಇವರು ಕೂಡ ಈ ಎಡವೆಯಲ್ಲಿ 2022ರ ಕೇಂದ್ರ ಸರ್ಕಾರದ CCRT ಸ್ಕಾಲರ್ಶಿಪ್ ಹೋಲ್ಡರ್, ಹಾಗೆಯೇ ಸಂಗೀತ ಪರೀಕ್ಷೆಯಲ್ಲಿ 97% ಪಡೆದು ಡಿಸ್ಟಿಂಕ್ಷನ್ ಪಡ್ಕೊಂಡಂತಹವರು. ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀ ಪವನ್ ರಾವ್ ಪುತ್ತೂರ್ನವರೇ, ಶಶಿ ವಿಡಿಯೋಸ್ನ ಮಾಲಕರಾದ ಶ್ರೀ ಶಶಿಧರ್ ರಾವ್ ದಂಪತಿಗಳ ಸುಪುತ್ರ. ಪ್ರಸ್ತುತ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಕೂಡ ಮೊದಲಿನ ಮೃದಂಗ ಪಾಠಾಂತರವನ್ನ ವಿದ್ವಾನ್ ಬಾಲಕೃಷ್ಣ ಹೊಸಮನೆ ಇವರಲ್ಲಿ ಮಾಡಿಕೊಂಡು ಪುತ್ತೂರಿನ ಸಂಗೀತಾಸಕ್ತರ ಮನಸ್ಸಲ್ಲಿ ಎಳೆಯ ವಯಸ್ಸಿನಲ್ಲಿ ಮನೆ ಮಾಡಿರುವಂತಹ ನಿಕ್ಷಿತ್ ಪುತ್ತೂರು ಅವರಲ್ಲಿ ತಮ್ಮ ಮೃದಂಗದ ಅಭ್ಯಾಸದ ಪಾಠಾಂತರಗಳನ್ನು ಹೇಳಿಸ್ಕೊಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಒದಗಿ ಬಂದಿದ್ದಾರೆ. ತಮಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಎಲ್ಲವರ ಪರವಾಗಿ ಬಯಸ್ತಾ ಇನ್ನು ಮುಂದೆ ಸುಮಾರು 7:30 ಗಂಟೆಯವರೆಗೆ ಸಂಗೀತ ಕಾರ್ಯಕ್ರಮ ಸೇವೆಯ ರೂಪದಲ್ಲಿ ನಡೀತದೆ. ನೀವೆಲ್ಲ ಇದ್ದು ನಿಮ್ಮೆಲ್ಲರ ಆಶೀರ್ವಾದವನ್ನು ಕಲಾವಿದರಿಗೆ ನೀಡಬೇಕು ಎಂಬುದಾಗಿ ಕೇಳ್ತಾ, ಮೊದಲಿಗೆ ಶಾರದೋತ್ಸವ ಸಮಿತಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಈ ಅವಕಾಶವನ್ನು ನಮಗೆ ಕೊಟ್ಟದ್ದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು ಮತ್ತು ಗೌರವವನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ವೇದಿಕೆ ಕಲಾವಿದರಿಗಾಗಿ ವಂದನೆಗಳು.
श्रीकान्तो मातुलो यस्य जननी सर्वमङ्गला जनकशङ्करो देवः तं वन्दे कुञ्जराननं तं वन्दे
ಶ್ರೀ
ಛಾಯಾಧಿಪತೆ ಸೂರ್ಯ
ಮನ
अरुणाचलनाथं स्मरामि अरुणाचलनाथं
सारसमुखी सकल भाग्यते सारसमुखी सकल भाग्यते श्री चामुण्डेश्वरी 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 सारसमुखी सकल भाग्यते मोर जनक सोदरी 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 महिषासुरमर्दनी मोर जनक सोदरी महिषासुरमर्दनी सारे सनि नि द मम गगरि रि सरि मगरि सा रि म पद म पद सारि मगरि सनि द म पद सरि सारसमुखी सकल भाग्यते श्री चामुण्डेश्वरी सारसमुखी सकल भाग्यते हसितवदने आर्द्र हृदये हसितवदने आर्द्र हृदये हरिकेशनिनदे सदये हसितवदने आर्द्र हृदये हरिकेशनिनदे सदये रसिक जन समोद रुचिते रसिक जन सम्मोद रुचिते रसिक जन सम्मोद रुचिते रसिक जन सम्मोद रुचिते रसिक जन सम्मोद रुचिते राजेश्वरी दक्षिणसौ सारि सनि नि द मम गगरि रि सरि मगरि सा रि म पद म पद सारि मगरि सनि द म पद सरि सारसमुखी सकल भाग्यते श्री चामुण्डेश्वरी सारसमुखी सकल भाग्यते சதர்வம ததர்வம
श्री दुर्गे शिव संसर्गे श्री दुर्गे शिव संसर्गे श्री दुर्गे शिव संसर्गे चित्र सबके जीवन दुर्गे श्री दुर्गे शिव संसर्गे चित्र सबके सिरे पवगे जीवन दुर्गे श्री दुर्गे शिव संसर्गे चित्र सबगे सिरे पवगे जीवन दुर्गे विवाद वेद नाद स्वरूपिणी विवाद वेद नाद स्वरूपिणी विवाद वेद नाद स्वरूपिणी मोदिनी वीणावादिनी संवेदिनी अभेदिनी विवाद वेद नाद स्वरूपिणी मोदिनी वीणावादिनी संवेदिनी अभेदिनी सुंदरी श्रीरंजनी निरंजनी जय जननी सुंदरी श्रीरंजनी निरंजनी जय जननी श्री दुर्गे शिव संसर्गे चित्र सबगे सिरे पवगे जीवन दुर्गे श्री दुर्गे शिव संसर्गे करुणारसालये करुणारसालये कलिकल्मषविलये करविधृत कुवलये कानननिलये करुणारसालये कलिकल्मषविलये करविधृत कुवलये कानननिलये शरणगे सलये सामी करवलये शरणगे सलये सामी करवलये स्वर संगीतलये सुरुचिरमलये शरणगे सलये सामी करवलये स्वर संगीतलये सुरुचिरमलये गुरुहोदये सदये विजये अभये सदसमये षट्समये समये कलये गुरुहोदये सदये विजये अभये सदसमये षट्समये समये कलये श्री दुर्गे शिव संसर्गे चित्र सबगे सिरे पवगे श्रीवन दुर्गे
ನಿರಮಗರಿ ಸ ಸುಂದರಿ ಶ್ರೀರಂಜನಿ ನಿರಂಜನಿ ಜಯ ಜನನಿ ಗಮನಿದಮ ಗರಿ ಸ ಸುಂದರಿ ಶ್ರೀರಂಜನಿ ಗಮನಿದಮ ಗ ನಿದಮ ಗರಿ ಸ ಸರಿ ಸುಂದರಿ ಶ್ರೀರಂಜನಿ ಸರಿಗಮದ ಮಗರಿದ ಸರಿಗಮದ ನಿದಮ ಗರಿದ ಸರಿಗಮದ ನಿದ ನಿದಮ ಗಮದ ನಿದ ನಿದಮ ಗರಿದ ಸರಿ ಗರಿ ಸರಿ ಸುಂದರಿ ಶ್ರೀರಂಜನಿ ಮದನಿದ ಮಗರಿದ ಸುಂದರಿ ಶ್ರೀರಂಜನಿ ಧನಿ ಸಾ ಸಾ ಧನಿ ಧರಿ ಧನಿ ಮದನಿ ಧನಿದ ಮಗ ಮನಿದ ಮಗ ಗಮನಿದ ಮಗರಿದ ಸುಂದರಿ ಶ್ರೀರಂಜನಿ ನಿರಂಜನಿ ಮದನಿ ಧನಿ ಧರಿ ಧನಿದ ಮದನಿ ಧನಿ ಧರಿ ನಿದ ನಿದ ಮಗರಿದ ಸುಂದರಿ ಶ್ರೀರಂಜನಿ ಸಗರಿ ಸನಿ ಧರಿ ಸನಿದ ಮದ ಮಗರಿದ ಸುಂದರಿ ಶ್ರೀರಂಜನಿ ಜಯ ಜನನಿ ಸುಂದರ ಶ್ರೀರಂಜನಿ ನಿರಂಜನಿ ಜಯ ಜನನಿ ಶ್ರೀ ಶಿವ ಸಂಸರ್ಗೆ ಚಿತ್ರ ಸರ್ವಗೆ ಶಿವೆ ಹಾಪವಗೆ ಶಿವನ ದುರ್ಗೆ ಶ್ರೀ ಕುಂದುರ್ಗೆ ಶಿವ ಸಂಸರ್ಗೆ सरस्वती विधियुवती सरस्वती विधियुवती
ವಾಂಛತೋ ನುನ ವಗಲುದಲ್ಪವೇ ಅಂಬ ವಾಂಛತೋ ನುನ ವಗಲುದಲ್ಪವೇ ಅಂಬ ವಾಂಛತೋ ನುನ ವಗಲುದಲ್ಪವೇ ಅಂಬ ವಾಂಛತೋ Bye.
na
विशालाक्षी विश्वेशी विशालाक्षी विश्वेशी पथने मानस सदा 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 विशालाक्षी काशीरानी कपालिनी काशीरानी कपालिनी काशीरानी कपालिनी काशीरानी कपालिनी विनोद चालिनी वारिणी काशीरानी कपालिनी विनोद चालिनी वारिणी पापमोचनी प्रसिद्धिनी पापमोचनी प्रसिद्धिनी ईशानी गुरुगुह जननी पापमोचनी प्रसिद्धिनी ईशानी गुरुगुह जननी दय्य दगिडनि दबमदि विबदब दनि दबमदय्य दगिडनि दबमदि विबदब सनि दबमदय्य दगिडनि दबमदि विबदब दय्य दगिडनि दबमदि विबदब सनि दबमदय्य दगिडनि दबमदि विबदनि संतरित दीर्घिण तुम निमिद गिड गम बम बद बदनि दनि सनि स कुंदद दिगिण दय्य दगिडनि दबमदि विबदनि संतरित दीर्घिण तुम निमिद गिड गम बम बद बदनि दनि सनि स कुंदद दिगिण विशालाक्षी विश्वेशी पथने मानस सदा विशालाक्षी
ಶಿರಾಗಿ ಪಮ ಪದ ಪನಿ ದಪ ಮಗರಿ ಸರಿ ಗಮ ರಿ ಗಮ ಪ ಗಮ ಗ ಶಿರಾಗಿ ಪದ ಪ ಮದ ಪ ಮಗರಿ ಗಮ ಪದ ನಿ ದಪ ಮಗರಿ ಗಮ ಗ ಶಿರಾಗಿ ಗಮ ಪದ ನಿ ಧರಿ ಗರಿ ರಿ ಧನಿ ಧನಿ ದಪ ಮಗ ಶಿರಾಗಿ ಮಬದ ಬಮ ಗರಿ ಗ ಗ ಗರಿ ಗಮ ಗಮ ದಮ ಗರಿ ಸ ಸರಿ ಗಮ ಪದ ಬಮ ಗರಿ ಸ ನೀ ದಪ ಧ ಪಮ ಪಮ ಗರಿ ಗಮ ಗ ಶಿರಾಗಿ ಮಗ ಬಮ ದಪ ನಿ ದ ಸ ನಿ ರಿ ಸ ನಿ ದಪ ಸ ನಿ ನಿ ದಪ ದಪ ಮಗ ಶಿರಾಗಿ ಸನಿ ಸರಿ ಸಚ್ಚ ಸಾ ಸನಿ ಗಡಿ ಸನಿ ರಿ ಸನಿ ದ ಸನಿ ದಪ ಮಗ ಗಮ ಪದ ನಿ ಧರಿ ಗರಿ ರಿ ಸಚ್ಚ ಸಾ ಸನಿ ಗರಿ ಸನಿ ರಿ ಸನಿ ದ ಸನಿ ದಪ ಗಮ ಗಮ ಮಬ ಮದ ಪದ ನಿ ದಪ ಮಗ ಮ ಗಮ ಮಬದ ಪದ ನಿ ಧನಿ ಧನಿ ಗಡಿ ಸನಿ ಧನಿ ಗರಿ ಸನಿ ಧರಿ ಸ ನಿ ದಪ ಮಗ ಶಿರಾಗಿ ಪದ ಪ ಪ ಪ ಮ ಪದ ನಿ ದ ದ ಪ ಮ ಗ ಮ ಪದ ನಿ ದ ದ ದ ದ ನಿ ದ ರಿ ಸ ಸ ಸ ಸ ನಿ ಗ ರಿ ಸ ರಿ ನಿ ದ ನಿ ದ ರಿ ಸ ಸ ಸ ಸ ನಿ ಗ ರಿ ಸ ನಿ ರಿ ಸ ನಿ ದ ಪ ಮ ಗ ಮ ಗ ಪ ಮ ಪ ಮ ದ ಪ ದ ಪ ದ ನಿ ದ ದ ರಿ ಗ ರಿ ರಿ ಗ ಗ ಗ ರಿ ಗ ಮ ಗ ರಿ ಸ ನಿ ದ ನಿ ದ ರಿ ಗ ಗ ಪ ಮ ಗ ರಿ ಸ ನಿ ದ ನಿ ದ ರಿ ನಿ ಸ ದ ನಿ ಪ ದ ಮ ಮ ಪ ಪ ದ ನಿ ನಿ ದ ರಿ ಗ ಗ ಗ ರಿ ಗ ಮ ಗ ರಿ ದ ರಿ ಸ ನಿ ಗ ರಿ ಸ ನಿ ದ ರಿ ಸ ನಿ ದ ಪ ಗ ರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ಗ ರಿ ಸ ನಿ ದ ಪ ಮ ಗ ಮ ಪ ದ ಪ ಮ ಪ ದ ನಿ ದ ಗ ಮ ಪ ದ ಪ ಮ ಪ ದ ನಿ ದ ಪ ದ ನಿ ಸ ನಿ
ಪಾಲಿಸಮ್ಮ ಮುದ್ದು ಶಾರದೆ ಎನ್ನ ಪಾಲಿಸಮ್ಮ ಮುದ್ದು ಶಾರದೆ
ಅಕ್ಷರಕ್ಷದ ವಿವೇಕವ ನಿನ್ನ ಕುಕ್ಷಿಯೋಳು ಈರೇಳು ಜಗವ ಅಕ್ಷರಕ್ಷದ ವಿವೇಕವ ನಿನ್ನ ಕುಕ್ಷಿಯೋಳು ಈರೇಳು ಜಗವ ಸಾಕ್ಷಾತ್ ರೂಪದಿಂದೊಲಿದು ರಕ್ಷಿಸುವುದಾಗೆ ಸಾಕ್ಷಾತ್ ರೂಪದಿಂದೊಲಿದು ರಕ್ಷಿಸುವುದಾಗೆ ಪಾಲಿಸಮ್ಮ ಮುದ್ದು ಶಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಪಾಲಿಸಮ್ಮ ಮುದ್ದು ಶಾರದೆ ಶೃಂಗಾರಪುರ ನೆಲೆವಾಸಿನಿ ಸಂಗೀತ ಗಾನ ವಿಲಾಸಿನಿ ಶೃಂಗಾರಪುರ ನೆಲೆವಾಸಿನಿ ಸಂಗೀತ ಗಾನ ವಿಲಾಸಿನಿ ಮಂಗಳ ಗಾತ್ರಳೆ ಬ್ರಹ್ಮನ ರಾಣಿ ಮಂಗಳ ಗಾತ್ರಳೆ ಬ್ರಹ್ಮನ ರಾಣಿ ಮಂಗಳ ಗಾತ್ರಳೆ ಬ್ರಹ್ಮನ ರಾಣಿ ಮಂಗಳ ಗಾತ್ರಳೆ ಬ್ರಹ್ಮನ ರಾಣಿ ಸರ್ವಾಲಂಕಾರ ದಯಾನಂದ ಮೂರ್ತಿ ಸರ್ವಾಲಂಕಾರ ದಯಾನಂದ ಮೂರ್ತಿ ಸರ್ವಾಲಂಕಾರ ದಯಾನಂದ ಮೂರ್ತಿ ನಿನ್ನ ಭಜಿಸುವ ಸ್ತುತಿಸುವ ಕೀರುತಿ ನಿನ್ನ ಭಜಿಸುವ ಸ್ತುತಿಸುವ ಕೀರುತಿ ನಿನ್ನ ಭಜಿಸುವ ಸ್ತುತಿಸುವ ಕೀರುತಿ ನಿನ್ನ ಭಜಿಸುವ ಸ್ತುತಿಸುವ ಕೀರುತಿ ಗುರು ಪುರಂದರ ವಿಠಲನ ಭಜಿಸುವ ಗುರು ಪುರಂದರ ವಿಠಲನ ಭಜಿಸುವ ಪಾಲಿಸಮ್ಮ ಮುತ್ತು ಶಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಪಾಲಿಸಮ್ಮ ಮುತ್ತು ಶಾರದೆ ಪಾಲಿಸಮ್ಮ ಎನ್ನ ಪಾಲಿಸಮ್ಮ ಎನ್ನ ಪಾಲಿಸಮ್ಮ ಮುತ್ತು ಶಾರದೆ ಶಾರದೆ ಶಿವಕಾಮ ಸುಂದರಿ ಶಿವಕಾಮ ಸುಂದರಿ ಶಿವಕಾಮ ಸುಂದರಿ ಶಿವಕಾಮ ಸುಂದರಿ ಜಗದಂಬ ವಂದರುಳ್ ತಂದರುಳ್ ಶಿವಕಾಮ ಸುಂದರಿ ಜಗದಂಬ ವಂದರುಳ್ ತಂದರುಳ್ ಶಿವಕಾಮ ಸುಂದರಿ ಜಗದಂಬ ವಂದರುಳ್ ತಂದರುಳ್ ಶಿವಕಾಮ ಸುಂದರಿ ಜಗದಂಬ
ಶಿವಕಾಮ ಸುಂದರಿ ಕೇಳಾಯೋ அம்ப கேளாயோ என் முறைகள் திருச்செவியில் கேளாயோ என் முறைகள் திருச்செவியில் கேளாயோ என் முறைகள் உயர் சாமக்கித்த வினோதினி போதும் உன் சோதனை கேளாயோ என் முறைகள் உயர் சாமகீத வினோதினி போதும் உன் சோதனை ശാന്തിയളിത്തിടും കാന്തിമതി ദേവിയെ സന്തതം നിൻ പാദം പണിന്തേ. ശാന്തിയളിത്തിടും കാന്തിമതി ദേവിയെ സന്തതം നിൻ പാദം പണിന്തേ. മനഃശാന്തിയളിത്തിടും കാന്തിമതി ദേവിയെ സന്തതം നിൻ പാദം പണിന്തേ. മനഃശാന്തി
ಶಾಂತಿಯಳಿತಿಡುಂ ಕಾಂತಿಮತಿ ದೇವಿಯೇ ಸಂತತಂ ನಿನ್ ಪಾದಂ ಪಣಿಂದೆ ಸಂತತಂ ನಿನ್ ಪಾದಂ ಪಣಿಂದೆ ಸಂತತಂ ನಿನ್ ಪಾದಂ ಪಣಿಂದೆ உந்தனை ஒரு கணம் மறந்தறியேனே உந்தனை ஒரு கணம் மறந்தறியேனே உந்தனை ஒரு கணம் மறந்தறியேனே உந்தனை ஒரு கணம் மறந்தறியேனே எங்கள் பிழை பொறுத்து காத்தருள்வாயே எங்கள் பிழை பொறுத்து காத்தருள்வாயே எங்கள் பிழை பொறுத்து காத்தருள்வாயே எங்கள் பிழை பொறுத்து காத்தருள்வாயே மனசாந்தியளித்திடும் காந்திமதி தேவியே சந்ததம் நின் பாதம் பணிந்தே சந்ததம் நின் பாதம் பணிந்தே சந்ததம் நின் பாதம் பணிந்தே அன்னையே உனையன்றி வேறு துணையறியே அனுகிரகம் செய்திடும் அம்பிகையே அன்னையே உனையன்றி வேறு துணையறியே அனுகிரகம் செய்திடும் அம்பிகையே என்னை இன்னமும் நீ சோதிக்கலாமா என்னை இன்னமும் நீ சோதிக்கலாமா என்னை இன்னமும் நீ சோதிக்கலாமா என்னை இன்னமும் நீ சோதிக்கலாமா என்னிடம் இறங்கி நீ வந்தருள்வாயே என்னிடம் இறங்கி நீ வந்தருள்வாயே என்னிடம் இறங்கி நீ வந்தருள்வாயே என்னிடம் இறங்கி நீ வந்தருள்வாயே மனசாந்தியளித்திடும் காந்திமதி தேவியே சந்ததம் நின் பாதம் பணிந்தே சந்ததம் நின் பாதம் பணிந்தே சந்ததம் நின் பாதம் பணிந்தே ಕರುಣ ಜೂಡು ನೀನು ನಮ್ಮಿನವಾಡುಗದ ಇಂಥವರ ಕೇಳ ನಮ್ಮ ಕರುಣ ಜೂಡು ನೀನು ನಮ್ಮಿನವಾಡುಗದ ಇಂಥವರ ಕೇಳ ನಮ್ಮ ಕರುಣ ಜೂಡು ನೀನು ನಮ್ಮಿನವಾಡುಗದ ಇಂಥವರ ಕೇಳ ನಮ್ಮ ಕರುಣ ಜೂಡು
ಮಾಧವ ಶಂಭುನತ ಚರಣ ನಾಯಕಿ ವೇಗ ಮೇ ಸರಸಿಜಾಸನ ಮಾಧವ ಶಂಭುನತ ಚರಣ ನಾಯಕಿ ವೇಗ ಮೇ ಕರುಣ ಜೂಡು ಇನ್ನು ನಮ್ಮಿನ ವಾಡುಗದ ಇಂದ ಬರ ಕೇಲ ನಮ್ಮ ಕರುಣ ಜೂಡು ನಿನ್ನು ನಮ್ಮಿನ ವಾಡುಗದ ಶ್ಯಾಮ ಕೃಷ್ಣ ಪರಿಪಾಲಿನಿ ಶೂಲಿನಿ ಸಾಮಜ ಪತ್ನ ದರಜನ ಶ್ಯಾಮ ಕೃಷ್ಣ ಪರಿಪಾಲಿನಿ ಶೂಲಿನಿ ಸಾಮಜ ಗಮನ ಕುಂದರಗನ ತಾಮಸ ಬಿದುಲ ಸೇಯಗನ ಪರಿಹಸಿಲ್ಚಿತಿ ತಾಮಸಂ ಬಿದುಲ ಸೇಯಗನ ಪರಿತಾಪಮೂಲನು ಪರಿಹಸಿಲ್ಚಿತಿ ಕರುಣ ಜೂಡು ಇನ್ನು ನಮ್ಮಿನ ವಾಡುಗದ ಇಂದವರ ಕೇಲ ನಮ್ಮ ಕರುಣ ಜೂಡು ನಿನ್ನು ನಮ್ಮಿನ ವಾಡುಗದ పాపమోచని అంబే భవాని పాపమోచని త్రిపురారి జగజనని శివకామ సుందరి అంబే భవాని పాపమోచని త్రిపురారి జగజనని శివకామ సుందరి అంబే భవాని పాపమోచని స్వరలయ భూషణి స్వరలయ భూషణి రసిక మనోమణి స్వరలయ భూషణి రసిక మనోమణి సంగీత విద్యాభయవర ప్రసాదిని స్వరలయ భూషణి రసిక మనోమణి సంగీత విద్యాభయవర ప్రసాదిని అంబే భవాని పాపమోచని అంబే భవాని పాపమోచని త్రిపురారి జగజనని శివకామ సుందరి అంబే భవాని పాపమోచని అంబే భవాని పాపమోచని అంబే భవాని పాపమోచని
ಆತ್ಮೀಯ ಭಗವದ್ಭಕ್ತರೇ, 89ನೇ ವರ್ಷದ ಶ್ರೀ ಶಾರದೋತ್ಸವ ಈ ವರ್ಷ ವಿಜೃಂಭಣೆಯಿಂದ ಮಾಡಿಕೊಂಡು ಇವತ್ತು ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಕುಮಾರಿ ಪ್ರಾರ್ಥನಾ ಬಂಗಾರಡ್ಕ ಹಾಗೂ ಆರಾಧನಾ ಬಂಗಾರಡ್ಕರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಎಲ್ಲರಿಗೂ ಮೆಚ್ಚುಗೆಯನ್ನು ಪಡೆದಿದೆ. ಹಾಗೆ ಪವನ್ ಪುತ್ತೂರ್ ಅವರು ಮೃದಂಗದಲ್ಲಿ, ಹಾಗೆ ಸಾರಂಗ್ ಭಾಗವತ್ ಅವರು ವಯಲಿನಲ್ಲಿ ಸಹಕರಿಸಿದ್ದಾರೆ. ಹಾಗೆ ಶಾರದಾ ಭಜನಾ ಮಂದಿರ ವತಿಯಿಂದ ಸಣ್ಣ ಒಂದು ಅವರಿಗೆ ಸ್ಮರಣಿಕೆಯನ್ನು ನೀಡುವಂತೆ ನಮ್ಮ ಸದಸ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮೊದಲಿಗೆ ಪ್ರಾರ್ಥನಾ ಬಂಗಾರಡ್ಕರ್ ಅವರಿಗೆ ಗೋಪಾಲ್ ನಾಯಕ್, ನಮ್ಮ ಹಿರಿಯ ಸದಸ್ಯರು, ಉಪಾಧ್ಯಕ್ಷರು ಮಂದಿರದ್ದು, ಅವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಗೋಪಾಲ್ ನಾಯಕ್ ನಮ್ಮ ಉಪಾಧ್ಯಕ್ಷರು. ಹಾಗೆ ಆರಾಧನಾ ಬಂಗಾರಡ್ಕ, ಇವಳಿಗೆ ಯಶವಂತ ಆಚಾರ್ ನಮ್ಮ ಮಂದಿರದ ಹಿರಿಯ ಸದಸ್ಯರು, ಈಗ ಜತೆ ಕಾರ್ಯದರ್ಶಿಯಾಗಿದ್ದಾರೆ. ಪವನ್ ಪುತ್ತೂರು ಮೃದಂಗದಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ಶ್ರೀಧರಾಚಾರ್ ನಮ್ಮ ಮಂದಿರದ ಸದಸ್ಯರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಸಾರಂಗ್ ಭಾಗವತ್ ಮಂಗಳೂರಿಂದ ಬಂದಿದ್ದಾರೆ, ಇವತ್ತು ವಯಲಿನ್ನಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ಫಕೀರಗೌಡ ನಮ್ಮ ಸದಸ್ಯರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಮಂದಿರದ ಒಂದು ಪುಟ್ಟ ಪ್ರಯತ್ನ ಅಂತ ಹೇಳಿದ್ರೆ, ಸ್ಮರಣಿಕೆ ಅಂತ ಹೇಳುದು ಬೇರೆ ರೀತಿಯಲ್ಲಿ ಇರಬಾರ್ದು, ವ್ಯಾಸಪೀಠ ಅಂತ ಅದಕ್ಕೆ ಹೇಳುದು. ನಾವು ಗ್ರಂಥಗಳನ್ನು ಓದುವಾಗ ಹಿಂದೆ ನೀವು ನೋಡಿರ್ಬೋದು ಇಟ್ಕೊಳ್ಳುವಂಥದ್ದು. ಹಾಗೆ ಶಾರದೆಯ ಒಂದು ಸನ್ನಿಧಾನ ಆದ ಕಾರಣ ಪುಸ್ತಕ ಇಡುವಾಗ ನೆನಪಾಗಲಿ ಅಂತ ದೃಷ್ಟಿಯಲ್ಲಿ ನಾವು ವ್ಯಾಸಪೀಠವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಹಿರಿಯರಾದ ಪ್ರೊಫೆಸರ್ ದತ್ತಾತ್ರೇಯ ರಾವ್ ಅವರು ಸ್ವತಃ ಕಲಾವಿದರು. ಹಾಗೆ ಒಂದು 2 ಮಾತನ್ನು ಈ ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕಿದ್ದಾರೆ. ಯಾಕಂದ್ರೆ ಸಂಗೀತಕ್ಕೆ ಬರೋರೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಚಿನ್ನದ ಅಂಗಡಿ ಬಂದಾಗೆ ಅಂತ, ಅದಕ್ಕೆ ಕಡಿಮೆ ಜನ ಬರ್ತಾರೆ, ಆದರೆ ಎಲ್ಲರೂ ಅದು ತುಂಬ ಮೌಲ್ಯ ಉಳ್ಳದ್ದು ಅಂತ. ಅದರ ಬಗ್ಗೆ ದತ್ತಾತ್ರೇಯರಾವ್ ಅವರು 2 ಮಾತು. ನೆರೆದಿರುವಂಥ ಎಲ್ಲ ಕಲಾವಿದರೆ, ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಯಾವುದಾದ್ರೂ ಒಂದು ಕಲೆ, ಅದು ಕೂಡ ನಮ್ಮ ಭಾರತೀಯ ಕಲೆಗಳು, ಅದು ಯಕ್ಷಗಾನ ಇರಲಿ, ಸಂಗೀತ ಇರಲಿ, ನೃತ್ಯ ಇರಲಿ, ಯಾವುದೇ ಇರಲಿ, ಇದು ಬಹಳಷ್ಟು ಪರಿಣಾಮಕಾರಿಯಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅದು ಸಹಕಾರಿಯಾಗ್ತದೆ. ಈ ಕರ್ನಾಟಕ ಸಂಗೀತ ಅನ್ನೋದು ಬಹಳ ಕಷ್ಟದ ಒಂದು ಸಬ್ಜೆಕ್ಟ್. ಅದು ಅದರಲ್ಲಿ ಬಹಳಷ್ಟು ಪಳಗಿ ತುಂಬ ಸಾಧನೆಯನ್ನು ಮಾಡಿದಂಥ ಕುಮಾರಿಯ ಪ್ರಾರ್ಥನಾ ಮತ್ತು ಆರಾಧನಾ ಅವರು ಬಂಗಾರಡ್ಕ, ಇವರು ಚೆನ್ನೈಗೆ ಹೋಗಿ ಕಲ್ತುಕೊಂಡು ಬಹಳ ಕಷ್ಟದಲ್ಲಿ, ಅದು ದೊಡ್ಡ ಕಥೆ ಇದೆ, ಬಹಳ ಕಷ್ಟದಲ್ಲಿ ಅವರು ಕಲಿತಾ ಇದ್ದಾರೆ. ಅಂದ್ರೆ ಅವರು ಕಷ್ಟದಲ್ಲಿ ಕಲಿಯುವುದಲ್ಲ, ತುಂಬಾ ಶ್ರಮ ಹಾಕಿ ಪ್ರೀತಿಯಿಂದ ಕಲಿಸ್ತಾರೆ. ಯಾವಾಗಲೂ ಕಲೆಯನ್ನು ಪ್ರೀತಿಸಿದ್ರೆ ಅದು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಬೆಳೆಸ್ತದೆ. ಅವ್ರಿಗೆ ಇನ್ನೂ ಕೂಡ ಸ್ಟಿಲ್ ದರ್ ಇಸ್ ಎ ಲಾಂಗ್ ವೇ ಟು ಗೋ, ತುಂಬಾ ಉದ್ದದ ದಾರಿ ಇದೆ ಇನ್ನೂ ಕೂಡ. ಅವರ ಸಾಧನೆಯನ್ನು ಇನ್ನಷ್ಟು ಮಾಡಿ ಎತ್ತರಕ್ಕೆ ಏರ್ಲಿ ಅಂತ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಾವು ಹಾರೈಸೋಣ. ಹಾಗೆ ಇವತ್ತು ಬಹಳ ವಿಶೇಷವಾದ ದಿನ, ನವರಾತ್ರಿ ಶುರು. ಇಂಥ ಒಂದು ಅದ್ಭುತವಾದ ವೇದಿಕೆಯಲ್ಲಿ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ಆ ದೇವಿ ಸಂತುಷ್ಟಳಾಗಿ ಅವರ ಬಾಳಿನಲ್ಲಿ ಅವರಿಗೆ ಬೇಕಾದ್ದೆಲ್ಲವನ್ನು ನೀಡಲಿ ಅಂತ ಎಲ್ಲರ ಪರವಾಗಿ ಹಾರೈಸೋಣ. ಅವರ ಸಂಗೀತ ಬಹಳ ಚೆನ್ನಾಗಿ ಆಗಿದೆ, ಎಲ್ಲ ರಸಿಕರು ಎಂಜಾಯ್ ಮಾಡಿದ್ದಾರೆ. ಬೋತ್ ಆಫ್ ಯು, ಕಂಗ್ರ್ಯಾಚುಲೇಷನ್. ಹಾಗೆ ಅವರಿಗೆ ಸಾಥ್ ನೀಡಿದಂಥ ವಯಲಿನಲ್ಲಿ ಸಾರಂಗ್ ಅವರು ಮತ್ತು ಮೃದಂಗದಲ್ಲಿ ಸರ್ ಅವರು, ಸೊ ಅವರಿಗೆ ಕೂಡ ನಾವು ಎಲ್ಲರೂ ಧನ್ಯವಾದಗಳನ್ನ ಹೇಳೋಣ. ಹಾಗೂ ಅವರಿಗೆ ಒಳ್ಳೆಯ ದೇವರು ಒಳ್ಳೆಯ ಒಂದು ಆಶೀರ್ವಾದವನ್ನು ಕೊಡಲಿ ಅಂತ ನಾವು ಬೇಡೋಣ. ಸೊ ಬಹುಶಃ ನಾನೇನು ಹೆಚ್ಚು ಮಾತಾಡೋದಿಲ್ಲ, ಇಷ್ಟು ಹೇಳಿ ನನಗೊಂದು ಇಲ್ಲಿ ಒಂದು ಆಡಬೇಕು, 2 ಮಾತು ಹೇಳಬೇಕು ಅಂತ ಹೇಳಿದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಸೊ ಎಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದ.
ಹಾಗೆ ಈ ಕಾರ್ಯಕ್ರಮದ ರೂವಾರಿ ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಒಂದು ನಿಮಿಷ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ ಎಲ್ಲ 9 ದಿನಗಳಲ್ಲಿ ನಾವು ಕಾರ್ಯಕ್ರಮವನ್ನು ಸೇವಾ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಯಾರಿಗೂ ನಾವು ಸಂಭಾವನೆ ಕೊಡ್ತಾ ಇಲ್ಲ, ದೇವರ ಶಾರದಾ ದೇವಿಯ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ಪ್ರಕಾಶ್ ಹಾಗೆಲ್ಲ ಕಲಾವಿದರು ಕಾರ್ಯಕ್ರಮದ ಬಳಿಕ ಶ್ರೀ ದೇವರ ಪ್ರಸಾದವನ್ನು ಅಲ್ಲಿ ಮಂದಿರದಲ್ಲಿ ಸ್ವೀಕರಿಸಿ ನಂತರ ಭೋಜನ ಪೂಜೆಯ ಬಳಿಕ ಭೋಜನ ಮಾಡಿ ತೆರಳಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಲ್ಲ ಭಗವದ್ಭಕ್ತರಿಗೆ ಈಗ 7:30 ನಂತರ ಭಜನೆ ನಡೀಲಿಕ್ಕಿದೆ. 8:00 ಮಹಾಪೂಜೆ ನಡೀತದೆ. ಅದರ ಬಳಿಕ ಇಲ್ಲೇ ದೇವಸ್ಥಾನದ ನಮ್ಮ ಭೋಜನ ಶಾಲೆಯಲ್ಲಿ ಪ್ರಸಾದ ರೂಪದಲ್ಲಿ ಭೋಜನದ ವ್ಯವಸ್ಥೆ ಇರ್ತದೆ. ಹಾಗೆ ಈ ವರ್ಷ ಈ ರೀತಿಯಲ್ಲಿ ನಾವು ಆರಂಭಿಸಿದ್ದೇವೆ. ನಿಮ್ಮೆಲ್ಲರ ಕಲಾಭಿಮಾನಿಗಳ ಭಗವದ್ಭಕ್ತರ ಸಹಕಾರ ಅಗತ್ಯ. ವಂದನೆಗಳು. ಶ್ರೀ ಶಾರದೋತ್ಸವ ಸಮಿತಿಯ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ತದಿರನ ತನರಿರನದಿ ತದಿರನ ತನರಿರನದಿ ತದಿರನ ತನರಿರನದಿ ದಿರನ ತಿಲ್ಲನ ದಿರನ 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 ತನರಿರನ ದಿರನ ದಿರನದಿ ನಾದೃತನಿಧಿ 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 ನಾದೃತನಿ ತಜ್ಜಂ ತದಿಗಿಣದೊಂ ತಜ್ಜಂ ತದಿಗಿಣದೊಂ ತಜ್ಜಂ ತದಿಗಿಣದೊಂ ತದಿರನ ತನದಿರನದಿ ದಿರನ ತಿಲ್ಲನ ದಿರನ ತನರಿರನ ದಿರನ ದಿರನರಿ ಆನಂದ ನಟ ಮಾಡು ನಟರಾಜನ್ ಸಭೇಶನ್ பொன்னம்பல தரசனை புகழ்ந்து பாடும் ஆனந்த நடமாடும் நடராஜன் சபேஷன் பொன்னம்பல தரசனை புகழ்ந்து பாடும் ஆனந்த நடமாடும் நடராஜன் சபேஷன் பொன்னம்பல தரசனை புகழ்ந்து பாடும் கடி சரி ததிகினதும் தாம் தப மகமப ததிகினதும் சா கடி சரி ததிகினதும் தாம் தப மகமப ததிகினதும் தத்தகஜம் தரிதா சகரி பமகரி சனிதா ததிகினதும் தப மகரி ததிகினதும் தத்தகஜம் தரிதா சகரி பமகரி சனிதா ததிகினதும் தப மகரி ததிகினதும் ததிரன தனதிரனதி திரன தில்லன திரன தனரிரன திரன திரனதி தமருமமருமனையும் இனிய தனமுமர சுமையல்லாத தரு கண்மரளி முருகு கயிறு தலையை வளைய எரியாதே தமருமமருமனையும்
ರಮರು ಮಮರು ಮನಯುನಿಯ ತನಮು ಮನಸು ಮಯಲಾಗ ಅರೆ ಕಣ್ಮರಳಿ ಮುರುಗ ಕೈದು ತಲயை வலைய ஏறியாதே கமல விமல மரகதமணி கனகமருமிரு பாதம் கமல விமல மரகதமணி கனகமருமிரு பாதம் கருதருளி எனது தனிமை கழிய அறிவு தர வேண்டும் உமது சமர முருக பரம உலவு பழனி மலையோனே கடிய பகடு முடிய முடுகு சுரவ சிறுமி மணவாள அமரரிதரும் மவுனருடலும் கழியாமல் செய்தருள் போரே அமரரிதரும் மவுனருடலும் கழியாமல் செய்தருள் போரே பவமும் நிறமும் மயிலும் மயிலும் அழகுமுடைய பெருமாளே பரமும் நிறமும் மயிலும் மயிலும் அழகுமுடைய பெருமாளே 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 ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲ ಕಲಾವಿದರಿಗೆ ಶಾರದಾ ಭಜನಾ ಮಂದಿರದ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಾಳೆ ದಿವಸ ಈ ವೇದಿಕೆಯಲ್ಲಿ ದಾಸ ಸಾಹಿತ್ಯ ಗಾನ 4:30 ರಿಂದ 5:30ವರೆಗೆ ಖುಷಿ ಅನಿಲ್ ದೇವಾಡಿಗ ಉರ್ಲಾಂಡಿ ಇವರಿಂದ, ನಂತರ 5:30 ರಿಂದ 7:30ವರೆಗೆ ಯಕ್ಷಗಾನ ತಾಳಮದ್ದಲೆ ಯಕ್ಷಶ್ರೀ ಹವ್ಯಾಸಿ ಬಳಗ ಪುತ್ತೂರು ಅಂತೇಳಿ ವೀಣಾ ನಾಗೇಶ್ ತಂತ್ರಿಗಳ ನೇತೃತ್ವದ್ದು ಶರಸೇತು ಬಂಧನ ಅಂತೇಳಿ ಪ್ರಸಂಗ, ಅದರಲ್ಲಿ ರಮೇಶ್ ಭಟ್ ಪುತ್ತೂರು ಭಾಗವತರು, ಹಾಗೆ ನಮ್ಮ ಬಂಗಾರಡ್ಕ ಪ್ರಕಾಶರು ಇವತ್ತೀಗ ನಾವು ನಿಘಂಟು ಮಾಡಿದ್ದೇವೆ, ಅವರು ಮೃದಂಗದಲ್ಲಿ ಹಾಗೂ ನಾನು ಮತ್ತು ಅವರು ಹಿಮ್ಮೇಳದಲ್ಲಿ ಸಹಕರಿಸ್ತಾ ಇದ್ದೇವೆ. ಹಾಗೆ ಮತ್ತೆ ವೀಣಾ ನಿಡ್ವಣ್ಣಾಯ ಮತ್ತು ಆಶಾ ಅವರು ಕಲಾವಿದರು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಭಜನೆ ನಡೀಲಿಕ್ಕಿದೆ. ಅನಂತರ 8:00ವರೆಗೆ ಪೂಜೆ ಮತ್ತೆ ದೇವರ ಪ್ರಸಾದ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ.